ಕೆಆರ್ಪುರಂನ ಹಾಲಿ ಶಾಸಕ ಹಾಗೂ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವಂತಹ ಬೆಂಗಳೂರಿನ ಕೆಆರ್ಪುರಂ ಕ್ಷೇತ್ರದ ಬೈರತಿ ಬಸವರಾಜ್ ಹುಟ್ಟುಹಬ್ಬದಂದು ಪೊಲೀಸರು ತಮ್ಮ ಕರ್ತವ್ಯ ನಿಷ್ಠೆಯನ್ನ ಮರೆತು ಜೈಕಾರ ಹಾಕಿ ಇಡೀ ರಾಜ್ಯದ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ನಡುವೆ ಹುಟ್ಟುಹಬ್ಬಕ್ಕೆ ಆಗಮಿಸಿದ ಕೆಆರ್ಪುರಂ ಪೊಲೀಸ್ ಇನ್ಸ್ಪೆಕ್ಟರ್ ಅಂಬರೀಶ್ ಹಾಗೂ ಸಿಬ್ಬಂದಿ 53 ಕೆಜಿ ಕೇಕ್ ಹಾಗೂ ಬೆಳ್ಳಿ ಗದೆಯನ್ನ ಉಡುಗೊರೆಯಾಗಿ ನೀಡಿ ಸಾರ್ವಜನಿಕ ಸ್ಥಳದಲ್ಲಿಯೇ ಕರ್ತವ್ಯದ ಅರಿವೇ ಇಲ್ಲದೆ ಇನ್ಸ್ಪೆಕ್ಟರ್ ಅಂಬರೀಶ್ ಶಾಸಕ ಬೈರತಿ ಬಸವರಾಜ್ಗೆ ಜೈಕಾರ ಹಾಕಿದ್ದಾರೆ. ಈ ವೇಳೆ ಶಾಸಕ ಬೈರತಿ ಬಸವರಾಜ್ ಜೈಕಾರ ಹಾಕದಂತೆ ಸುಮ್ಮನಿರಿಸಿದ್ರು ಸಹ ಸುಮ್ಮನಾಗದ ಇನ್ಸ್ಪೆಕ್ಟರ್ ಜೈಕಾರ ಹಾಕಿ ಪೊಲೀಸ್ ಇಲಾಖೆಯ ಮಾನ ಹರಾಜು ಹಾಕುವಂತ ಕೆಲಸ ಮಾಡಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಬಹಳ ಖುಷಿ ಆಗ್ತಾ ಇದೆ. ಬಹಳ ಒಂದು ಹಬ್ಬದ ವಾತಾವರಣ, ಹಬ್ಬದ ಸಂಪ್ರದಾಯ ಪೊಲೀಸ್ ಇಲಾಖೆಯವರು 53 ಕೆಜಿ ಕೇಕ್ ನ ಕತ್ತರಿಸುವ ಮೂಲಕ ವಿಜಯದ ಒಂದು ಪಟಾಕಿ ಹಾರಿಸ್ತಾ ಇದ್ದಾರೆ.